ಉಚ್ಚಿಲ ಬಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಘವೇಂದ್ರ ಮಠದ ಬಳಿಯ ಸರ್ಕಾರಿ ಸ್ಥಳದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ತ್ಯಾಜ್ಯ ವಿಂಗಡಣಾ ಘಟಕಕ್ಕೆ ಸ್ಥಳೀಯರಿಂದ ಭಾರೀ ವಿರೋಧ ವ್ಯಕ್ತವಾಗಿದ್ದು, ಈ ವಿಚಾರವಾಗಿ ಪಂಚಾಯತ್ ಪಿಡಿಒ ಭಾರೀ ದರ್ಪದಿಂದ ಸವಾಲು ಹಾಕಿದ್ದಾರೆ ಎಂಬುದಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ಮಹಿಳೆಯರು, ನಮಗೆ ಯಾವುದೇ ಮಾಹಿತಿ ನೀಡದೆ ಸುತ್ತಲೂ ವಾಸದ ಮನೆ ಇರುವ ಈ ರಾಘವೇಂದ್ರ ಮಠದ ಸಮೀಪ ತ್ಯಾಜ್ಯ ವಿಂಗಡಣಾ ಘಟಕವನ್ನು ನಿರ್ಮಿಸಲು ಗ್ರಾಮ ಪಂಚಾಯತ್ ಮುಂದಾಗಿದ್ದು, ಇದಕ್ಕೆ ನಮ್ಮ ವಿರೋಧವಿದೆ. ನಮ್ಮ ವಿರೋಧದ ಬಗ್ಗೆ ಸ್ಥಳೀಯ ಎಲ್ಲ ಇಲಾಖೆಗಳು ಸಹಿತ ಜಿಲ್ಲಾಧಿಕಾರಿಗಳಿಗೂ ಮಾಹಿತಿ ನೀಡಲಾಗಿದೆ. ಈ ಬಗ್ಗೆ ನಮಗೆ ಮಾಹಿತಿ ನೀಡಬೇಕಾಗಿದ್ದ ಗ್ರಾಮ ಪಂಚಾಯತ್ ಪಿಡಿಒ ನಾವು ವಿಚಾರಿಸಿದಾಗ ದರ್ಪದಿಂದ ಮಾತನಾಡುತ್ತಾರೆ. ನಮಗೆ ಆಗುವುದನ್ನ ನಾವು ಮಾಡ್ತೇವೆ, ನಿಮ್ಮಿಂದಾಗುವುದನ್ನ ನೀವು ಮಾಡಿ ಎಂಬುದಾಗಿ ಸವಾಲು ಹಾಕಿದ್ದಾರೆ. ಉಚ್ಚಿಲ ಗ್ರಾಮದ ವತಿಯಿಂದ ನಾನು ಮಾತಾಡುವುದು. ಸಾರ್ವಜನಿಕರು ಹೋಗುವ ದಾರಿ ಇದು. ಅಷ್ಟೇ ಅಲ್ಲದೆ 2 ಶಾಲೆ ಉಂಟು ಇಲ್ಲಿ. ಒಂದು ಮಹಾಲಕ್ಷ್ಮಿ ಶಾಲೆ ಹಾಗೂ ಸರಸ್ವತಿ ಶಾಲೆ, ಮತ್ತು ಇಲ್ಲಿ ರಾಘವೇಂದ್ರ ಮಠ ಉಂಟು ಹಾಗೂ ಮಹಾಲಕ್ಷ್ಮಿ ದೇವಸ್ಥಾನ ಉಂಟು, ಚರ್ಚ್ ಉಂಟು. ಇಲ್ಲಿ ನಾವು ಹೇಗೆ ಬದುಕುದು ಅಂತ ತುಂಬ ನಾಗರಿಕರು ನಾವು ಆಕ್ಷೇಪಣಾ ಪತ್ರ ಕೊಟ್ಟಿದ್ದೇವೆ. ಇದು ತ್ಯಾಜ್ಯ ವಸ್ತು ಇಲ್ಲಿ ಹಾಕಬಾರ್ದಂತ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿ ಹತ್ರ ಮಾತಾಡಿ ಇದನ್ನು ಸರಿಪಡಿಸಬೇಕಾಗಿ ಕಳಕಳಿಯ ವಿನಂತಿ. ಹತ್ತಿರ ಇಲ್ಲಿ ಕಸ ವಿಲೇವಾರಿ ಮಾಡಲಿಕ್ಕೆ ಪಂಚಾಯತಿಯವರು ಮಾಡ್ತಿದ್ದಾರೆ. ನಾವು ಹಾಗಾಗಿ ಪಂಚಾಯತಿಗೆ ಆಯಿತು ಮತ್ತು ತಹಸೀಲ್ದಾರಿಗೆ, DC ಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎಲ್ಲದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆದರೂ ಕೂಡ ಅವರು ಕಸ ವಿಲೇವಾರಿಯನ್ನು ಹೇಗೆ ಮಾಡ್ತೀವಂತ ನಮಗೆ ಯಾವತ್ತೂ ನಮ್ಮ ಈಚೆಯದ್ದು ಗ್ರಾಮದವರಿಗೆ ಅವರು ಹೇಳಲಿಲ್ಲ. ಹಾಗಾಗಿ ನಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಅವರು ಇಲ್ಲಿ ಕಸವನ್ನು ವಿಲೇವಾರಿ ಮಾಡಬಾರ್ದು ಅಂತ. ನಮ್ಮ ಈ ಪ್ರದೇಶದಲ್ಲಿ ನಿರಂತರವಾಗಿ ಸಾರ್ವಜನಿಕರು ತ್ಯಾಜ್ಯ ಎಸೆದು ಹೋಗುವ ಬಗ್ಗೆ ನಾವು ಬಹಳಷ್ಟು ಬಾರಿ ಗ್ರಾಮ ಪಂಚಾಯತ್ಗೆ ದೂರು ನೀಡಿದ್ರು ಸ್ಪಂದಿಸದ ಗ್ರಾಮ ಪಂಚಾಯತ್ ಇದೀಗ ಜನನಿಬಿಡ ಪ್ರದೇಶಗಳಲ್ಲಿ ತ್ಯಾಜ್ಯ ವಿಂಗಡಣಾ ಘಟಕ ನಡೆಸುವುದು ಸರಿಯಲ್ಲ. ಅದರಲ್ಲೂ ಈ ನಮ್ಮ ಬಡ ಗ್ರಾಮ ಪಂಚಾಯತ್ನ ಕಾರ್ಯವೈಖರಿ ನಮಗೆ ತಿಳಿದಿರುವುದು ಆಗಿದೆ. ಮೊದಲು 2 ತಿಂಗಳು ಯಾವುದೇ ತಕರಾರು ಇಲ್ಲದೆ ಈ ಘಟಕವನ್ನ ನಿರ್ವಹಣೆ ಮಾಡಬಹುದು. ಮತ್ತೆ ಈ ಪ್ರದೇಶದಲ್ಲಿ ತ್ಯಾಜ್ಯ ಗುಂಡಿಯಾಗಿ ರೂಪುಗೊಳ್ಳುವುದರಲ್ಲಿ 2 ಮಾತಿಲ್ಲ. ಈ ಭಾಗದ ಎಲ್ಲಾ ಮನೆಗಳಲ್ಲೂ ಪುಟ್ಟ ಮಕ್ಕಳು ಸಹಿತ ವಯೋವೃದ್ಧರಿದ್ದು ಈ ಘಟಕದಿಂದ ಉಂಟಾಗಬಹುದಾದ ಸಮಸ್ಯೆಗೆ ತಲೆಯುಟ್ಟಬೇಕಾದಿತ್ತು. ಈ ಕಾರಣದಿಂದ ಈ ಕಿರು ಜಾಗದಲ್ಲಿ ಘಟಕ ನಿರ್ಮಿಸುವುದಕ್ಕೆ ಸ್ಥಳೀಯರಾದ ನಾವು ಅವಕಾಶ ನೀಡುವುದಿಲ್ಲ. ಒತ್ತಾಯಪೂರ್ವಕವಾಗಿ ಮಾಡಲು ಮುಂದಾದರೆ ಹೋರಾಟ ಅನಿವಾರ್ಯವಾದೀತು ಎಂಬುದಾಗಿ ಎಚ್ಚರಿಸಿದ್ದಾರೆ. ಸುರೇಶ್ ಶರ್ಮಾಳ್, ವಿಪೋ ನ್ಯೂಸ್ 24/7 ಪಡುಬಿದ್ರೆ.